ಅಂಬಿಕಾನ ಪೂರ ದೂರದರ್ಶನ ಇದರಲ್ಲಿ ಬರ್ತದೆ ನಮ್ಮ ಕ್ಷೇತ್ರ ಒಂಜಿ ಬಂದರು ಬರ್ರೆ ಪೂರ ಒಂದು ವೈದ್ಯ ಪೂರ ನನ್ನ ವಿರುದ್ಧ ಬಂದಂತಹ ಒಂದು ಬೆದರಿಕೆ ಅದರ ಒಂದು ಕಂಪ್ಲೇಂಟನ್ನು ನೀಡಿದ್ದೇನೆ. ಬಹುಶಃ ನಾವೆಲ್ಲರೂ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ಬದುಕುವಂತಹ ಸ್ಥಿತಿ ಉದ್ಭವ ಆಗಬೇಕು. ನಾನು ಶಾಸಕನಾಗಿದ್ದಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮ ಜಿಲ್ಲೆಯಲ್ಲೇ, ನಮ್ಮ ಸರ್ಕಾರದ, ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅನುದಾನಗಳನ್ನು ದೇಗುಲಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಸರ್ಕಾರದಿಂದ ಬರುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇನೆ. ನನ್ನ ಕೈಯಲ್ಲಿ ದೇವರು, ನಾನು ನನ್ನ ದುಡ್ಡನ್ನು ಎಷ್ಟು ನನಗೆ ದೇವರು ಅನುಗ್ರಹಿಸಿದ್ದೇನೆ ಅದರಲ್ಲೂ ಒಂದು ಅಂಶವನ್ನು ನಾನು ದಾನ ಧರ್ಮದಲ್ಲಿ ಮಾಡಿ ಈ ಭಾಗದ ಜನರ ಒಂದು ನೆನಪಿಗೆ ನಾನು ಯಾವತ್ತೂ ಇದ್ದೇನೆ. ಬಹುಶಃ ಕೊರೋನಾ ಬಂದಂಥ ಸಂದರ್ಭದಲ್ಲೂ ನನ್ನ ಸ್ವಂತ ದುಡ್ಡಿನಿಂದ ಬಡಬಗ್ಗರಿಗೆ ಜಾತಿ ಮತ ಭೇದ ನೋಡದೆ ಅವರ ಕಾಲ್ನಡಿಗೆ ಕೊಂಡೋಗುವಂಥ ಕೆಲಸವನ್ನು ಮಾಡಿದ್ದೇನೆ. ನಾವೆಲ್ಲರೂ ಒಂದು, ನನ್ನ ಬಗ್ಗೆ ಯಾರಿಗಾದರೂ ತಪ್ಪು ಅಭಿಪ್ರಾಯ ಬಂದಲ್ಲಿ, ನಾನು ಎದುರಾದರೂ ತಪ್ಪು ಮಾಡಿದ್ದಲ್ಲಿ ನಮಗೆ ಕ್ಷಮೆ ಮಾಡಿ. ಬಹುಶಃ ಇಲ್ಲಿ ರಾಜಕೀಯ ಮುಖ್ಯವಲ್ಲ, ನಾವೆಲ್ಲರೂ ಒದ್ದಾಗಿಕೊಂಡು ಬಾಳಬೇಕು. ಮತ್ತು ನನಗೆ ಬೆದರಿಕೆ ಒಡ್ಡಿದವನೊಂದು ಮಾತನ್ನು ಹೇಳಿದ, ನೆಹರೂರವರ ಇದು ಕಾಲವಲ್ಲ, ಇದು ನರೇಂದ್ರ ಮೋದಿಯವರ ಕಾಲ ಅಂತ. ಅದರ ಬಗ್ಗೆ ನಾನೊಂದು ಸ್ಪಷ್ಟೀಕರಣ ಕೊಡಲೇ ಬಯಸ್ತೇನೆ. ಬಹುಶಃ ನರೇಂದ್ರ ಮೋದಿಯವರನ್ನು ನಾನು ಗೌರವಿಸ್ತೇನೆ. ಆ ನೆಹರೂರವರ ಮಗಳು ಇವತ್ತು ರಾಷ್ಟ್ರಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರುವಂಥ ತಮಗೆ ಗೊತ್ತಿದೆ. ತನ್ನ ನೆಹರೂರವರ ಮೊಮ್ಮಗ ಈ ರಾಷ್ಟ್ರದ ಒಂದು ಅಭಿವೃದ್ಧಿಯ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಬಹುಶಃ ಇಲ್ಲಿ ಯಾರೂ ರಾಜಕೀಯವನ್ನು ಬೆರೆಸದೆ ನಾವು ದೇವಸ್ಥಾನದಲ್ಲಿ, ಯಾವ ರೀತಿಯಲ್ಲಿ ಮಂದಿರದಲ್ಲಿ, ಮಸೀದಿಗಳಲ್ಲಿ ಅವರವರ ಧರ್ಮಕ್ಕೆ ಅನುಗುಣವಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ಒಟ್ಟಿಗಾಗಿ ಒಂದಾಗಿ ಈ ಭಾರತ ಮಾತೆಯ ಹೆಸರನ್ನು ಎತ್ತಿ ಉಳಿಸೋಣ. ಬಹುಶಃ ಅನೇಕ ಜಾತಿ ಮತಗಳು ಇರುವಂಥ ಈ ಸುಂದರ ಭಾರತದಲ್ಲಿ ನಾವು ಹುಟ್ಟಿದ್ದೇವೆ. ಆ ಹುಟ್ಟಿ ಸಾಯುವವರು ಖಂಡಿತವಿದೆ. ಇರುವಂಥ ದಿವಸ ನಾವೆಲ್ಲರೂ ಸುಂದರವಾದ ಬದುಕಿನ ಒಂದು ಕಲ್ಪನೆಯನ್ನು ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ. ಮತ್ತು